ಆತ್ಮೀಯರೇ, JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕದ ವತಿಯಿಂದ ಲಾಕ್ಡೌನ್ ಸಂದರ್ಭದಲ್ಲಿ ತೊಕ್ಕೋಟು ಹಾಗೂ ಇತರ ಪರಿಸರದಲ್ಲಿ ಇರುವಂತಹ ಈ ಕಟ್ಟಡ ಕಾರ್ಮಿಕರಾಗಲಿ ಕೂಲಿ ಕಾರ್ಮಿಕರಾಗಲಿ ಎಲ್ಲರಿಗೂ ನಾವು ಈ ದಿನ ನಿರಂತರ ಒಂದು 10 ದಿವಸಗಳ ಭೋಜನ ಕೂಟವನ್ನು ಈ ತೊಕ್ಕೋಟು ಪರಿಸರದಲ್ಲಿ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಲ್ಪ್ ಫೌಂಡೇಶನ್, ಅದೇ ರೀತಿ ಜಮಾತೆ ಇಸ್ಲಾಂ, ಅದೇ ರೀತಿ ವಿವಿಧ ಸಂಘಟನೆಗಳು ಕೈ ಜೋಡಿಸ್ತಾ ಇದೆ. ಸತತ 3 ದಿನಗಳ ಮಧ್ಯಾಹ್ನದ ಮಿಡ್ ಡೇ ಮೀಲ್ಸನ್ನು ನಮ್ಮ ಜಮಾತೆ ಇಸ್ಲಾಂನ ಸದಸ್ಯರು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಹೆಲ್ಪ್ ಫೌಂಡೇಶನ್ನ ಸದಸ್ಯರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಎಲ್ಲೆಲ್ಲಿ ಆಹಾರಗಳ ಕೊರತೆ ಇದೆ, ಯಾರಿಗೆಲ್ಲ ಊಟ ಸಿಗಲಿಲ್ಲ, ಅವರಿಗೆಲ್ಲ ಕೊಡುವ ವ್ಯವಸ್ಥೆಯನ್ನು ನಾವು ಇದರ ಮುಖಾಂತರ JCI ಮುಖಾಂತರ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಈ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. 3 ದಿನಗಳ ಜೊತೆಗೆ 1 ದಿವಸದ ಮೆರ್ಸಿ ಫ್ರೆಂಡ್ಸ್ ಸದಸ್ಯರು, 1 ದಿವಸದ ಕಥೋಲಿಕ್ ಸಭಾದ ಸದಸ್ಯರು, ಅದೇ ರೀತಿ ಉಳಿದ ದಿನಗಳಲ್ಲಿ JCIನ ಸಕ್ರಿಯ ಸದಸ್ಯರು ಸಾಥ್ ನೀಡಿದ್ದಾರೆ. ಈ ಕಾರ್ಯಕ್ರಮ ಲಾಕ್ಡೌನ್ ಮುಗಿಯೋ ತನಕ ಎಷ್ಟು ದಿನ ಇದೆ ಅಲ್ಲಿ ತನಕ ನಿರಂತರವಾಗಿ ಮಧ್ಯಾಹ್ನದ ಮಿಡ್ ಡೇ ಮೀಲ್ಸನ್ನು ನಾವು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ ನಮ್ಮ ಎಲ್ಲ ಹೆಲ್ಪ್ ಫೌಂಡೇಶನ್, ಜಮಾತೆ ಇಸ್ಲಾಂನ ಸರ್ವ ಸದಸ್ಯರು, JCIನ ಎಲ್ಲ ಸದಸ್ಯರು, ಮೆರ್ಸಿ ಫ್ರೆಂಡ್ನ ಸದಸ್ಯರು, ಅದೇ ರೀತಿ ಕಥೋಲಿಕ್ ಸಭಾ ಪಾನೀರ್ ಘಟಕದ ಅಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ನಾನು ಈ ದಿನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಆತ್ಮೀಯರೇ, ನಾವು ಮಾಡುವಂಥ ಕೆಲಸ ಹೆಸರಿಗಲ್ಲ, ನಾವು ಪ್ರತಿಯೊಬ್ಬ ಬಡವರಿಗೆ ಆಗಲಿ ಕೂಲಿ ಕಾರ್ಮಿಕರಿಗಾಗಲಿ ಮಧ್ಯಾಹ್ನದ ಒಂದು ಊಟವನ್ನು ಸುವ್ಯವಸ್ಥೆಯಲ್ಲಿ ನೀಡಬೇಕಂತ ನಮ್ಮೊಂದು ಆಸೆ ಇತ್ತು. ಅದನ್ನು ನಾವು ನಿರಂತರವಾಗಿ ನಿನ್ನೆ ನಾವು ಪ್ರಾರಂಭಿಸಿದ್ದೇವೆ. ನಿರಂತರ ಮುಂದಿನ ದಿನಗಳ ತನಕ ನಾವು ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈ ಭೋಜನಕ್ಕೆ ನಮಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ C-Star ಕ್ಯಾಟರರ್ಸ್ ಕೂಳೂರು ಇವರು ನಮಗೆ ಇಲ್ಲಿ ಅದು ಸಂಪೂರ್ಣ ವ್ಯವಸ್ಥೆಯನ್ನು ಕೂಡ ಅವರು ವಹಿಸ್ಕೊಂಡಿದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪರಮದಯಾಮಯನು ಕರುಣಾನಿಧಿಯಾದ ಸೃಷ್ಟಿಕರ್ತನ ನಾಮದಿಂದ ಪ್ರೀತಿಯ ಬಂಧುಗಳೇ, ಕೊರೋನಾ 2ನೇ ಅಲೆಯು ಮಾರಕವಾದಂತಹ ಪರಿಣಾಮವನ್ನು ಬೀರುತ್ತಾ ಇದ್ದು ನಮ್ಮ ದೇಶದಲ್ಲಿ ಗಂಭೀರ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಕೇವಲ ಆರೋಗ್ಯದ ಮೇಲೆ ಮಾತ್ರವಲ್ಲ, ಬದಲಾಗಿ ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಕೊರೋನಾ ಬುಡಮೇಲುಗೊಳಿಸಿದೆ. ವಿಶೇಷವಾಗಿ ಕೂಲಿ ಕಾರ್ಮಿಕರು, ಬಡವರು, ನಿರ್ಗತಿಕರು ಇವರೆಲ್ಲರೂ ಕೂಡ ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಹೊತ್ತಿನ ಆಹಾರಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ JCI, ಜಮಾತೆ ಇಸ್ಲಾಮಿ ಹಿಂದ್, ಟೀಮ್ ವೆಲ್ಫೇರ್, ಮರ್ಸಿ ಫ್ರೆಂಡ್ಸ್ ಮುಂತಾದ ಸಂಘ ಸಂಸ್ಥೆಗಳವರು ಈ ತೊಕ್ಕೋಟು ಪರಿಸರದಲ್ಲಿ ಇಲ್ಲಿರುವಂತಹ ಅರ್ಹರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ಮುಂತಾದವರೆಲ್ಲರಿಗೂ ಕೂಡ ಆಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಬಹಳ ಶ್ಲಾಘನೀಯ, ಪುಣ್ಯದಾಯಕವಾದಂತಹ ಕಾರ್ಯವಾಗಿದೆ. ದೇವನು ಮೆಚ್ಚುವಂತಹ ಕಾರ್ಯವಾಗಿದೆ. ಪ್ರೀತಿಯ ಬಂಧುಗಳೇ, ಪ್ರವಾದಿ ಮೊಹಮ್ಮದರು ಹೇಳಿರುವರು, ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವವನು ಸತ್ಯವಿಶ್ವಾಸಿಯಲ್ಲ, ಆತ ಧರ್ಮವಿಶ್ವಾಸಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನೆರೆಯಾತ ಆತ ಯಾವನೇ ಆಗಿರಲಿ, ಆತ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತ ಆಗಿರಲಿ, ಯಾವ ವ್ಯಕ್ತಿಯಾದರೂ ಕೂಡ, ಇನ್ನು ದೇವನನ್ನೇ ನಂಬದವನೇ ಆಗಿರಲಿ, ಆತ ಮನುಷ್ಯನಾಗಿದ್ದಾನೆ, ಮಾನವನಾಗಿದ್ದಾನೆ. ಆದ ಕಾರಣ ಆತನ ಹಸಿವನ್ನು ತಣಿಸುವುದು ಅದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳಿ. ಅದೇ ರೀತಿ ಯಾರು ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರುತ್ತಾರೋ ಅವರನ್ನು ಆಕಾಶದಲ್ಲಿರುವವನು ಕರುಣೆ ತೋರುತ್ತಾನೆ ಅಂತ ಹೇಳಿ. ನಾವು ಭೂಮಿಯಲ್ಲಿರುವವರಿಗೆ, ನಮ್ಮ ಸಹಚರರಿಗೆ, ಅವರಿಗೆ ನಾವು ಸಹಕಾರವನ್ನು ಮಾಡಿದರೆ ದೇವನು ನಮಗೆ ಅದರ ಪ್ರತಿಫಲವನ್ನು ನೀಡುತ್ತಾನೆ ಎಂಬುದು ಇದರ ಅರ್ಥವಾಗಿದೆ.
ಈ ಎಲ್ಲ ವಚನಗಳು ಈ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ಬಹಳ ಪ್ರೇರಕವಾದಂತಹ ಅಂಶಗಳಾಗಿದೆ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂತೆ ಇದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ, ಬದಲಾಗಿ ಮಾನವೀಯತೆ ಅದೇ ರೀತಿ ಮನುಷ್ಯತ್ವದ ಆ ಒಂದು ಪ್ರಕಟಣೆಯಾಗಿದೆ ಇಲ್ಲಿ ತೋರ್ಪಡಿಸ್ತಾ ಇರುವುದು. ಮತ್ತು ಇದರ ಹಿಂದೆ ಇರುವಂತಹದ್ದು ದೇವನ ಸಂಪ್ರೀತಿ ಮಾತ್ರ. ನಾಳೆ ಮರಣಾನಂತರ ಆ ಪರಲೋಕದಲ್ಲಿ ನಮಗೆ ಮೋಕ್ಷ ಸಿಗಬೇಕು ಎಂಬ ಒಂದು ಉದ್ದೇಶದೊಂದಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಳವಡಿಸಲಾಗಿದೆ. ಇದರಲ್ಲಿ ಎಲ್ಲ ಧರ್ಮೀಯರು ಕೂಡ ಪಾಲ್ಗೊಂಡಿರುವುದು ಇದರ ಒಂದು ದೊಡ್ಡ ವಿಶೇಷತೆಯಾಗಿದೆ. ಈ ಒಂದು ತೊಕ್ಕೊಟ್ಟು ಪರಿಸರದಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು ಎಲ್ಲರೂ ಸೇರಿ ಇಂತಹ ಒಂದು ಕಾರ್ಯವನ್ನು ಆಯೋಜಿಸಿರುವುದು ನಿಜವಾಗಿಯೂ ಇದೊಂದು ಮಾದರಿಯಾಗಿದೆ. ಇಂತಹ ಮಾದರಿ ಎಲ್ಲ ಕಡೆಗಳಲ್ಲೂ ಕೂಡ ಆಗಬೇಕು. ಸಮಾಜದಲ್ಲಿ ತಲೆದೋರುವಂತಹ ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಅದನ್ನು ಕೈಗೆತ್ತಿಕೊಳ್ಳುವುದಾದರೆ ಖಂಡಿತವಾಗಿಯೂ ಎಂತಹ ಸಮಸ್ಯೆಯನ್ನು ಕೂಡ ನಮಗೆ ಈ ಸಮಾಜದಿಂದ ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ವೈಯಕ್ತಿಕವಾಗಿ ಕೆಲಸ ಮಾಡುವುದಕ್ಕಿಂತ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಅದು ಹೆಚ್ಚು ಪರಿಣಾಮವನ್ನು ಬೀರ್ತದೆ, ಅದು ಹೆಚ್ಚು ಪ್ರಭಾವ ಅದರಲ್ಲಿ ಉಂಟಾಗ್ತದೆ ಮತ್ತು ಎಂತಹ ದೊಡ್ಡ ಸಮಸ್ಯೆಯನ್ನು ಕೂಡ ಅದರಿಂದ ಪರಿಹರಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಸರ್ಕಾರದ ಕೆಲಸ ಅದು ಸರ್ಕಾರ ಮಾಡ್ತಾ ಇದೆ. ಇನ್ನು ಸರ್ಕಾರವನ್ನೇ ನಂಬಿಕೊಂಡು ನಾವು ಕೂತರೆ ಸಾಲದು, ಬದಲಾಗಿ ಮನುಷ್ಯನೆಂಬ ನೆಲೆಯಲ್ಲಿ ಒಬ್ಬ ಸಮಾಜ ಸೇವಕ ಎಂಬ ನೆಲೆಯಲ್ಲಿ ನಾವು ನಮ್ಮಿಂದಾದ ಕೆಲಸವನ್ನು ಈ ರಂಗದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಪ್ರೀತಿಯ ಬಂಧುಗಳೇ, ಅಂತಹ ಒಂದು ಗಂಭೀರವಾದಂತಹ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಇಂದು ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಮಸ್ಯೆ ಇದೆ, ಸಂಕಷ್ಟಗಳಿದೆ. ಆದ ಕಾರಣ ಯಾರಿಗೆ ಸಾಧ್ಯ ಇದೆಯೋ ಕೇವಲ ಧನದ ಮೂಲಕ ಅಲ್ಲ, ಬದಲಾಗಿ ತನು ಮನ ಧನ ಎಲ್ಲವನ್ನು ದೊಂದಿಗೆ ಮನಸ್ಸಿನ ಮುಖಾಂತರ, ಶರೀರದ ಮೂಲಕ, ಅದೇ ರೀತಿ ಆರ್ಥಿಕ ನೆರವಿನ ಮೂಲಕ ಸಂಕಷ್ಟದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಬೇಕಾದುದು ಮಾನವನೆಂಬ ನೆಲೆಯಲ್ಲಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಿಜವಾಗಿಯೂ ಬಹಳ ಪುಣ್ಯದಾಯಕವಾದಂತಹ, ಶ್ಲಾಘನಾರ್ಹವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ದೇವನು ಇದಕ್ಕೆ ತಕ್ಕುದಾದಂತಹ ಪ್ರತಿಫಲವನ್ನು ನೀಡಲಿ. ಅನೇಕ ದಾನಿಗಳು ಕೂಡ ನಮ್ಮ ಜೊತೆಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅವರಿಗೂ ಕೂಡ ದೇವನು ಅದಕ್ಕೆ ತಕ್ಕುದಾದಂತಹ ಅರ್ಹವಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಯಾವ ಮಾರಕವಾದಂತಹ ಕೊರೋನಾದಿಂದ ಈ ಒಂದು ಇಡೀ ಜಗತ್ತೇ ನಲಗುತ್ತಾ ಇದೆಯೋ ಅದರಿಂದ ಮುಕ್ತಿಯನ್ನು ದೇವನು ಅತಿ ಶೀಘ್ರ ನಮಗೆಲ್ಲರಿಗೂ ಕೂಡ ಪ್ರಾಪ್ತಿಗೊಳಿಸಲಿ. ಮಾರಕವಾದಂತಹ ರೋಗವನ್ನು ಈ ಜಗತ್ತಿನಿಂದಲೇ ಹೋಗಲಾಡಿಸಲಿ. ದೇವನು ತನ್ನ ಅನುಗ್ರಹವನ್ನು ವರ್ಷಿಸಲಿ ಎಂದು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸರ್ವಸ್ತುತಿಯು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ನಮಗೆ ಮಧ್ಯಾಹ್ನದ ಭೋಜನವನ್ನು ಸುಮಾರು 10-12 ದಿವಸಗಳ ಕಾಲ ನಿರಂತರವಾಗಿ ಕ್ಲಪ್ತ ಸಮಯಕ್ಕೆ ನಮಗೆ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಕೂಳೂರಿನ ನನ್ನ ಮಿತ್ರ ಜಿತೇಶ್ ಸೀಸಾರ್ ಕ್ಯಾಟ್ರಸ್ ಅತಿ ಕಡಿಮೆ ದರದಲ್ಲಿ, ಏನು ಲಾಭ ಇಲ್ಲದೆ, ಅದಕ್ಕೆ ಖರ್ಚು ವೆಚ್ಚಾಗುತ್ತೆ ಅಷ್ಟಕ್ಕೆ ಮಾತ್ರ ಅವರು ಸೀಮಿತವಾಗಿ ನಮಗೆ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಹಿರಿಯ ಸದಸ್ಯರು ನಮ್ಮ ಜಿತೇಶ್ ಅವರಿಗೆ ಶಾಲು ಹೊದಿಸಬೇಕಾಗಿ ಕೇಳ್ತೇವೆ. ಅವರ ಕ್ಯಾಟ್ರಿಂಗ್ ಇನ್ನೂ ಕೂಡ ಹೆಚ್ಚಿನ ಇದಕ್ಕೆ ಬೆಳೆಯಲಿ ಎಂದು ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ACI ಸಂಸ್ಥೆಯ ಪೂರ್ವಾಧ್ಯಕ್ಷರಾದ ಮೋಹನ್ ಸಿರ್ಲಾಲು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತು. JCI ಮಂಗಳಗಂಗೋತ್ರಿ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಾವು ಮಧ್ಯಾಹ್ನದ ಈ ಒಂದು ಭೋಜನ ವ್ಯವಸ್ಥೆ ಮಾಡಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿರುವಂಥ ಕಾರ್ಮಿಕ ವರ್ಗದವರು ಊಟಕ್ಕಾಗಿ ಪರದಾಡ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದೆ. ಬಹುಶಃ JCIಯ ಅಧ್ಯಕ್ಷರು ಫ್ರಾನ್ಸಿಸ್ ಕೂಟಿನವರು ಬಹಳ ಮುತುವರ್ಜಿ ವಹಿಸಿಕೊಂಡು ಎಲ್ಲ ಸಂಘ ಸಂಸ್ಥೆಯನ್ನು ಒಟ್ಟಿಗೆ ಸೇರಿಸಿಕೊಂಡು ಎಷ್ಟೋ ತನಕ ನಮ್ಮದು ಲಾಕ್ಡೌನ್ ಈ ಒಂದು ಮುಂದುವರ್ತದೆ ಅಲ್ಲಿ ತನಕ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಹಾಕ್ಕೊಂಡಿದ್ದೇವೆ. ಎಲ್ಲರ ಸಹಕಾರ ಕೂಡ ಬಹಳ ಮುಖ್ಯ. ಬಹುಶಃ ಅನ್ನದಾನಕ್ಕಿಂತ ಶ್ರೇಷ್ಠವಾದಂಥ ದಾನ ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದು ನಮಗೆ ಅರಿವು ಬರ್ತಾ ಉಂಟು. ಈ ಸಂದರ್ಭದಲ್ಲಿ ಯಾರು ಹಸಿದವನಿಗೆ ಅನ್ನ ಹಾಕ್ತಾನೆ ಅವನಿಗೆ ದೇವರು ಒಳ್ಳೆಯ ಫಲವನ್ನು ನೀಡ್ತಾನೆ ಎನ್ನುವಂಥದ್ದು ನಮಗೆ ಭಾವಿಸ್ತದೆ. ಬಹುಶಃ ನಾವು ಅನ್ನವನ್ನು ಅವರಿಗೆ ಕೊಡುವಾಗ ಕೂಡ ನಮ್ಮ ಮನಸ್ಸಿಗೆ ಕೂಡ ಒಂದು ಖುಷಿ ಕೂಡ ಆಗ್ತಂತೆ. ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿರುವಂಥ ಸಂಸ್ಥೆಗಳು
ನಮ್ಮ JCI ಸಂಸ್ಥೆ ಇರ್ಬೋದು, ಎಲ್ಲ ಸಂಸ್ಥೆಗಳನ್ನು ಕೂಡ ಆ ದೇವರು ಅನುಗ್ರಹಿಸಲಿ ಅನ್ನುವಂಥ ಮಾತುಗಳನ್ನು ಆಡುತ್ತಾ ಈ ಒಂದು ಇನ್ನಷ್ಟು ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ಳುತ್ತಾ ಒಂದು ಮಾತನ್ನು ಕೊನೆಗೊಳಿಸ್ತೇನೆ. ಇವತ್ತು ನಮ್ಮ JCI ಮಂಗಳ ಗಂಗೋತ್ರಿ ಕೊಣಾಜೆ ತಮಗೆಲ್ಲ ಗೊತ್ತಿರುವ ಹಾಗೆ JCI ಸಂಸ್ಥೆ ಅಂತ ಹೇಳುವಂಥದ್ದು ಅದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ವ್ಯಕ್ತಿತ್ವ ವಿಕಸನದೊಂದಿಗೆ ಏನಾದರೂ ಸಮಾಜಕ್ಕೆ ಏನಾದರೂ ಉಪಕಾರವನ್ನು ಮಾಡಬೇಕು ಎನ್ನುವಂಥ ದೇಶದೊಂದಿಗೆ ಇವತ್ತು ಮಂಗಳ ಗಂಗೋತ್ರಿ ಅಂದರೆ ಕೊಣಾಜೆ ಆಸುಪಾಸಿನ ವಿಶ್ವವಿದ್ಯಾಲಯದ ಆಸುಪಾಸಿನಲ್ಲಿ ಇರುವಂಥ ಒಂದು ಸಂಸ್ಥೆ. ಇದು ಸುಮಾರು ಒಂದು 13 ವರ್ಷಗಳಿಂದ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು JCI ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ನಾಯಕತ್ವ ಗುಣಗಳಾಗಿರ್ಬೋದು, ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿ ಆಗಿರ್ಬೋದು, ವ್ಯಕ್ತಿತ್ವ ವಿಕಸನ ತರಬೇತಿಗಳಾಗಿರ್ಬೋದು, ಹೀಗೆ ತರಬೇತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವುದು ಪ್ರಮುಖ ಗುರಿ. ಅದರೊಟ್ಟಿಗೆ ನಾವು ವಿಶೇಷವಾಗಿ ಒಂದು ವಿದ್ಯಾರ್ಥಿಯನ್ನು ಇವತ್ತು ವಿದ್ಯೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಹಲವಾರು ತರಬೇತಿಯನ್ನು ಕೊಡ್ತಾ ಬರ್ತಾ ಇದ್ದೇವೆ. ಅದರೊಂದಿಗೆ ಏನಾದರೂ ಒಂದು ಸಮಾಜಕ್ಕೆ ಅಳಿಲು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತುಂಬ ನಮ್ಮ ಡಾಕ್ಟರ್ ಮುಬಿನ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ ಕೆಲವು ವಿಚಾರಧಾರೆಗಳನ್ನು ಬಹಳ ಪ್ರಸ್ತುತವಾಗಿ ನೀಡಬೇಕಾದಂಥ ಕೆಲವು ವಿಚಾರಧಾರೆಗಳನ್ನು ಇವತ್ತು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಏನಾದರೂ ಒಂದು ಸೇವೆ ಮಾಡಬೇಕು. ಇವತ್ತು ನಾವು ಟಿವಿಯನ್ನು ಓಪನ್ ಮಾಡಿದರೆ ಎಲ್ಲ ಚಾನೆಲ್ಗಳಲ್ಲಿ ಇವತ್ತು ಎಷ್ಟು ಮಂದಿ ಸತ್ತಿದ್ದಾರೆ, ಏನು ಅಲ್ಲಿ ಹಾಸ್ಪಿಟ್ಲಲ್ಲಿ ಇವತ್ತು ಬೆಡ್ ಇಲ್ಲ, ಇವತ್ತು ಸ್ಮಶಾನ ಭೂಮಿಯಲ್ಲಿ ಸ್ಥಳ ಇಲ್ಲ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಎಲ್ಲ ದೇಶಗಳಲ್ಲಿ ಅಧಿಕವಾಗಿ ಕೊರೋನಾ ಹಬ್ಬಿದೆ. ಆದರೆ ಈ ಒಂದು 2ನೇ ಅಲೆ ಇವತ್ತು ಭಾರತ ದೇಶದಲ್ಲಿ ಮಾತ್ರ ಹೆಚ್ಚಿನ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕೆಪ್ಪ ಅಂತೇಳಿ ಇದರ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕಿಂತ ಏನಾದರೂ ನಾವು ಸಹಾಯ ಮಾಡಬೇಕು. ಇವತ್ತು ಮುಬಿನ್ ಅವರು ಹೇಳಿದರು, ಇವತ್ತು ಸರ್ಕಾರದಿಂದ ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರ ನಾವು ಸೋತಿದೆ, ನಮಗೆಲ್ಲ ಗೊತ್ತಿದೆ. ಇವತ್ತು ಈ ರೀತಿಯ ದೊಡ್ಡ ಕೊರೋನಾ ಎನ್ನುವಂಥದ್ದು ಬಂದ ಇದರಲ್ಲಿ ನಾವು ಜನಸಮೂಹ ಎಲ್ಲ ಸೇರಿಕೊಂಡು ಏನಾದರೂ ಒಂದು ಸಣ್ಣ ಸಣ್ಣ ಸಹಾಯವನ್ನು ಮಾಡಿದರೆ ಖಂಡಿತ ನಾವು ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಹೇಳ್ತೇವೆ ಕೊರೋನಾ ಎನ್ನುವಂಥದ್ದು ಮಹಾಮಾರಿ ಹೌದು, ಆದರೆ ಅದಕ್ಕೆ ನಾವು ಹೊಂದಿಕೊಂಡು ಬದುಕಲಿಕ್ಕೆ ನಾವು ಕಲಿಬೇಕು. ಇವತ್ತು ಇಂಪಾರ್ಟೆಂಟ್ ಅದು. ಇವತ್ತು ಕೊರೋನಾ ಅದಕ್ಕೆ ನಾವು ಹೊಂದಿಕೊಂಡು ಇವತ್ತು ನಾವು ಪೋಲಿಯೋ ಎನ್ನುವಂಥ ಮಹಾರೋಗ ತುತ್ತಾಗುವಾಗ ನಾವೆಲ್ಲ ಇರಲಿಲ್ಲ. ಅವತ್ತು ಎಷ್ಟೋ ಮಂದಿ ಸತ್ತು ಹೋದ್ರು ಅಂತೆ, ನಾವೆಲ್ಲ ಹೇಳಿದ್ದೇವೆ, ಕೇಳಿದ್ದೇವೆ, ಎಲ್ಲ ಮನಗಂಡಿದ್ದೇವೆ. ಆದರೆ ಇವತ್ತು ಕೊರೋನಾ ಎನ್ನುವಂಥದ್ದು ಅದಕ್ಕೆ ಹೊಂದಿಕೊಂಡು ಬದುಕುವಂಥ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾಗ್ತದೆ. ತಕ್ಕ ಹಾಗೆ ಸರ್ಕಾರದ ನಿಯಮಗಳಾಗಿರ್ಬೋದು, ಸುತ್ತೋಲೆಗಳಾಗಿರ್ಬೋದು, ಅದನ್ನೆಲ್ಲ ಪರಿಪಾಲಿಸುವಂಥದ್ದು, ಮಾಸ್ಕ್ಗಳನ್ನ ಧರಿಸುವಂಥದ್ದು, ಸ್ಯಾನಿಟೈಸರ್ಗಳನ್ನ ಆದಷ್ಟು ಬಳಸುವಂಥದ್ದು, ಸಾಮಾಜಿಕ ವೈಯಕ್ತಿಕ ಅಂತರಗಳನ್ನು ಮಾಡಿಕೊಂಡು ಹೋದರೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಈ ಕೊರೋನಾದಿಂದ ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬಹುದು. ವಿಶೇಷವಾಗಿ ನಮ್ಮ JCI ಸಂಸ್ಥೆ ಅಂತ ಹೇಳಿದರೆ ಅದು ಜಾತಿ ಮತ ಧರ್ಮ ಭೇದ ಭಾವ ಇಲ್ಲದಂಥ ಒಂದು ಸಂಸ್ಥೆ. ಇಲ್ಲಿ ನಾವು ಈಗಾಗಲೇ ಮುಬಿನ್ ಅವರು ಹೇಳಿದರು, ಕ್ರಿಶ್ಚಿಯನರು ಇದ್ದಾರೆ, ಮುಸ್ಲಿಮರಿದ್ದಾರೆ. ಇವತ್ತು ಕ್ರಿಶ್ಚಿಯನ್ ಅವರು ಫ್ರಾಂಕಿ ಅವರು ನಮ್ಮ ಅಧ್ಯಕ್ಷರು, ಬಾದ್ಶಾ ಅಂತೇಳಿ ಸಾಮರ್ ತೋಟ ಅವರು ನಮ್ಮ ವಲಯ ಆಡಳಿತ ಮಂಡಳಿಯ ಸದಸ್ಯರು. ಹಾಗೆ ನಾವೆಲ್ಲರೂ ಒಟ್ಟಿಗೆ, ಯಾಕೆಂದರೆ ಇವತ್ತು ಬೇಕಾದ್ದು ಅದುವೇ. ಇವತ್ತು ಯಾವುದು ದೈವ ಆಗಲಿ ದೇವರಾಗಲಿ ಯಾರು ರಕ್ಷಣೆ ಮಾಡಲಿಕ್ಕೆ ರೆಡಿ ಇಲ್ಲ. ಇವತ್ತು ರಕ್ಷಣೆ ಮಾಡೋದು ಯಾರು? ನಮ್ಮ ಸ್ಥಳೀಯ ಯಾರಿದ್ದಾರೆ, ನಮ್ಮೊಟ್ಟಿಗೆ ಯಾರು ಒಟ್ಟಿಗೆ ಬೆರೀತಾ ಇದ್ದಾರೆ ಅವರು ಮಾತ್ರ ರಕ್ಷಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಮಾನವೀಯ ಧರ್ಮ. ಈ ಮಾನವೀಯ ಧರ್ಮವನ್ನು ನಾವು ಎಲ್ಲರೂ ಪರಿಪಾಲನೆ ಮಾಡಿದ್ರೆ ಮಾತ್ರ ಎಲ್ಲವೂ ಉಳಿತದೆ ಅಂತೇಳಿ ಈಗ ಎಲ್ಲರಿಗೂ ಮನಗೊಂಡಿದ್ದೇವೆ, ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ನಾನು ವಿಶೇಷವಾಗಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ, ಯಾರಿಗೆ ಕಷ್ಟ ಇದೆಯೋ, ಯಾರಿಗೆ ಒಂದು ಹೊತ್ತು ಊಟ ಇಲ್ಲವೋ ಅವರಿಗೆ ನಾವು ಊಟ ಮಾಡಿ ಮಲಗುವುದಲ್ಲ, ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಈ ರೀತಿ ಚಿಂತನೆ ಮಾಡೋದ ಮುಖೇನ ನಾವು ಎಲ್ಲರಿಗೂ ನಮ್ಮಿಂದ ಆದಂಥ ಕೈಲಾದಂಥ ಸಹಾಯವನ್ನು ಮಾಡಬೇಕು. ಇವತ್ತು ಮರಗಳಲ್ಲಿ ಎಲೆಗಳು ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿಕೊಂಡು ಅದು ಪುನರ್ಜನ್ಮ ಮಾಡ್ತದೋ, ಇವತ್ತು ಎಲೆ ನಿಮಗೆಲ್ಲ ಗೊತ್ತಿದೆ, ಅವತ್ತು ಹಳದಿಯಾಗಿ ಕೆಳಗೆ ಬೀಳ್ತದೆ, ಮತ್ತೆ ಅದು ಹೇಳ್ತದೆ ಮರ ನಾನೇ ಬಿದ್ದೆ ಇನ್ನು ಮರ ಸಾಯ್ತದೆ ಅಂತೇಳಿ. ಮರ ಸಾಯುವುದಿಲ್ಲ, ಮರ ಬದುಕ್ತದೆ. ವಾಪಸ್ ಚಿಗುರೊಡೆದು ಎಲೆಗಳು ಬಂದು ಮರ ಎತ್ತರಕ್ಕೆ ಬೆಳೀತಾ ಹೋಗ್ತದೆ. ನಾವು ಸತ್ತರೆ ಇನ್ನೊಬ್ಬ ಬರುತ್ತಾನೆ. ಹಾಗಾಗಿ ನಾನು ದೊಡ್ಡ ಎನ್ನುವಂಥ ಅಹಂಕಾರವನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನು ಪ್ರತಿಯೊಬ್ಬರು ಕೂಡ ತನ್ನ ಮನಸ್ಸಲ್ಲಿ ಮೂಡುವಂತೆ ಹೃದಯದಲ್ಲಿ ಬರಬೇಕು. ಸುಮ್ಮನೆ ನಾವು ಬೈಕಲ್ಲಿ ಹೇಳುವುದಲ್ಲ, ಹೃದಯದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಬರಬೇಕು. ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಬರಬೇಕು. ಅದರೊಂದಿಗೆ ಸುಶಿಸ್ತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ನಮ್ಮೊತ್ತಿಗೆ ಕೈ ಜೋಡಿಸಿದಂಥ ಜಮಾಯತುಲ್ ಇಸ್ಲಾಂ ಸಂಘಟನೆ ಆಗಿರ್ಬೋದು, ಮತ್ತೊಂದು GIO ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಬಹಳ ಒಳ್ಳೆಯ ಸಂಘಟನೆ. ಅವರೆಲ್ಲ ನೋಡಿ ಇವತ್ತು ಮನೆಯಲ್ಲಿ ಕೂತ್ಕೊಳ್ಬೋಯಿತು. ಯಾಕೆ ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡು ಇಂಥ ಒಂದು ಸಹಾಯಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅವರ ಹೃದಯ ವೈಶಲ್ಯತೆ. ನಿಜವಾಗಿ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಮೇಡಮ್, ನಿಮಗೆ ದೊಡ್ಡ ಸೆಲ್ಯೂಟ್ ನಿಮಗೆ. ಹಾಗಾಗಿ ಇನ್ನೂ ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಿರಂತರವಾಗಿ ಲಾಕ್ಡೌನ್ ಎಲ್ಲಿ ತನಕ ಉಂಟು ಅಲ್ಲಿ ತನಕ ಈ ಊಟವನ್ನು ನೀಡುವ ನಮ್ಮಿಂದಾದ ಸಹಾಯ, ದೊಡ್ಡ ಮಟ್ಟಿನ ಸಹಾಯ ಮಾಡಬೇಕು ಅಂತಿಲ್ಲ. ನಾವು ಇವರು ಸರ್ ಹೇಳಿದ ಹಾಗೆ ತನು ಮನ ಧನ ಸಾಕಾರ. ಧನ ಇಲ್ವ
ನಮ್ಮಲ್ಲಿರುವ ತನ್ನು ಮತ್ತು ಮನವನ್ನು ಸಾಕಾರ ಮಾಡುವ ಮುಖೇನ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ಕೊಳ್ತಾ, ನಿಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ವಿಶೇಷವಾಗಿ ಪರಮಾತ್ಮನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸರ್ವೇ ಜನಃ ಸುಖಿನೋ ಭವ.